ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಜನಕಲು ಈ ಆಸ್ತಿ ಸಾಫ್ಟ್ವೇರ್ ತಂತ್ರಾಂಶದ ಸೇವೆದ ಪ್ರಯೋಜನ ಹೆಚ್ಚಿದೆತು ನೋಡೊಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಂತೀರು. ಕುಡ್ಲ ಮಹಾನಗರ ಪಾಲಿಕೆಡೆ ಬುಧವಾರ ಈ ಆಸ್ತಿ ಸಾಫ್ಟ್ವೇರ್ ತಂತ್ರಾಂಶ ಬೊಕ್ಕ ಆಫೀಸ್ ಆನ್ಲೈನ್ ವರ್ಕ್ ಫ್ಲೋ ಆಟೋಮೇಷನ್ ಸಿಸ್ಟಮ್ ಉದ್ದೀಪನ ಕಾರ್ಯಕ್ರಮಟು ಆರು ಪಾತಿರಿಯರು. ಕುಡ್ಲ ಮಹಾನಗರ ಪಾಲಿಕೆದ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಗಳನ್ನು ಡಿಜಿಟಲೀಕರಣ ಮಲ್ತಿದ್ದು ಕಾಕಜಿದಾಂತಿ ಆಫೀಸ್ ಆದ ಬದಲ್ತೊಂದುಂಡು. ಜನಕಲು ಆಫೀಸಿಗೆ ನಲಿಪುಣಿನ ತಪ್ಪಾಯರೆ ಬೊಕ್ಕ ಮಾತಾ ಸೇವಲಿನ ತುರ್ತು ಪೊರ್ಲೋಡು ಮಲ್ಪೆರೆಗಾದು ಈ ಆಸ್ತಿ ಸಾಫ್ಟ್ವೇರ್ ತಂತ್ರಾಂಶ ಬೊಕ್ಕ ಆಫೀಸ್ ಆನ್ಲೈನ್ ವರ್ಕ್ ಫ್ಲೋ ಆಟೋಮೇಷನ್ ಸಿಸ್ಟಮ್ ಉದ್ದೀಪನ ಕಾರ್ಯಕ್ರಮ ಬುಧವಾರ ಮಹಾನಗರ ಪಾಲಿಕೆ ನಡತಂಡೆ. ಮಹಾನಗರ ಪಾಲಿಕೆದ ಮಂಗಡ ಸಭಾಂಗಣೋಡು ನಡತಿನ ಸಭೆಟ್ ಆನ್ಲೈನ್ ಸೇವೆಲಿನ ಬಗೆಟ್ ಚರ್ಚೆ ಮಾಡ್ತದ್ದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತೆರ್ದು ಈ ಆಸ್ತಿ ಖಾತೆ ಸೇವೆದ ಪ್ರಯೋಜನನು ಹೆಚ್ಚೆದೆತು ನೋಡೊಂದು ಪಂಡೇರು. ಸಾರ್ವಜನಿಕರಿಗೆ ಎದುರಾಪನ ಸಮಸ್ಯೆಯನ್ನು ಪರಿಹಾರ ಮಲ್ಪನ ದಿಟ್ಟಿಡು ಹೊಸ ತಂತ್ರಜ್ಞಾನದ ಮಾಹಿತಿದ ಒಟ್ಟುಗು ಹೊಸ ಈ ಆಸ್ತಿ ತಂತ್ರಾಂಶ ಅನುಷ್ಠಾನ ಮಲ್ತದನೆಂದು ಅರ್ಪಂಡೇರು. ಸ್ಮಾರ್ಟ್ ಸಿಟಿ ಹಿಡಿದು ಇತ್ತೇನೆ ಒನ್ ಟಚ್ ಮಂಗಳೂರು ಪನ್ಪನ ಬೇತಿನ ಆ್ಯಪ್ ತಯಾರಾದಿತ್ತದು ಅವಿಟ್ಟು ನನ್ನದ ಕೆಲವು ದಿನಕ್ಲೆಡೆ ಜನನ ಮರಣ ಪ್ರಮಾಣದೋಲೆ ಪಾಲಿಕೆ ಸುತ್ತದ ಜಾಹೀರಾತು ಲೈಸೆನ್ಸ್ ಆಸ್ತಿ ತೆರಿಗೆ ಕಾಸು ಕಟ್ಟುನ ಉದ್ಯಮ ಲೈಸೆನ್ಸ್ ಪಿರ ಪೊಸತು ಮಲ್ಪುನ ಇಂಚ ಬೇತೆ ಬೇತೆ ಸೇವೆಲಿನ ಆ್ಯಪ್ ಕನೆಯರೆ ಯೋಜನೆ ತಯಾರು ಮಲ್ತದನೆಂದು ಮೇಯರ್ ಪಂಡೇರು. ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಪಾತಿರ್ದು ನೀರ್ದ ಬಿಲ್ ಉದ್ಯಮ ಲೈಸೆನ್ಸ್ ಆಸ್ತಿ ತೆರಿಗೆ ಸೇವೆ ಈ ದುಂಬೆ ಆನ್ಲೈನ್ ತಿಕ್ಕೊಂದುಂಡು ಸಾರ್ವಜನಿಕರೆಲ್ಲ ತನ್ಕುಲಿನ ದೂರುಲಿನ ಅಲ್ಪನಿ ಕೊರ್ದು ಪರಿಹಾರ ಮಲ್ತೊನಲಿ ಪಂಡೇರು. ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಹೊಸ ಯೋಜನೆಲಿನ ಪೊಲಬ್ ಮಲ್ತು ಕೋರ್ನಾಗ ಎಲ್ಲೆಲ್ಲಿಯ ಲೋಪದೋಷ ಬರು ಅವಿನ ಒಂಜಾತು ಸರಿ ಮಲ್ತೊಂದು ದುಂಬರಿಯೋಡೊಂದು ಪಂಡೇರು. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಒತ್ತು ಮೇಯರ್ ಸುಮಂಗಲ ಸಭೆಟ್ ಪಾಲ್ದೆತೊಂಡಿರು. ಯಾವುದೇ ಕಾರಣಕ್ಕೆ ನಗರ ಪಾಲಿಕೆಗೆ ಕಚೇರಿಗೆ ಬಂದು ಅದನ್ನು ಅರ್ಜಿಯನ್ನು ಕೊಡದೆ ನೇರವಾಗಿ ಸಂಬಂಧಿಸಿದ ಇದಕ್ಕೆ ಯಾವುದು ಆ ಲಿಂಕಿಗೆ ಹೋಗಿ ಸಂಬಂಧಿಸಿದ ಇದಕ್ಕೆ ವೆಬ್ಸೈಟ್ಗೆ ಹೋಗಿ ಅವರ ಬೇಸಿಕ್ ಕೆಲವು ಡೀಟೇಲ್ಸ್ಗಳನ್ನು ಅದು ಡೋರ್ ನಂಬರ್ ಇರ್ಬೋದು, ಹೆಸರು ಇರ್ಬೋದು, ಇನ್ನಿತರ ಒಂದು 2-3 ಬೇಸಿಕ್ ಇದನ್ನು ಕೊಟ್ಟರೆ ಮತ್ತೆ ಅವರ ತಮ್ಮ ಸೊತ್ತಿನ ಹತ್ತಿರ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಿ ಮತ್ತೆ ಮುಂದಿನ ಪ್ರೋಸೆಸ್ ಆಗಿ ಅವರ ಡಾಕ್ಯುಮೆಂಟ್ಗಳನ್ನೆಲ್ಲವನ್ನು ತೆಗೆದುಕೊಂಡು ಕರ್ನಾಟಕ ಅಂದರೆ ಮ್ಯಾಂಗ್ಳೂರ್ ಬಂದಿಗೆ ಬಂದರೆ ಈಗ ಸದ್ಯಕ್ಕೆ ನಾವು ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅಲ್ಲಿ ಬಂದು ತಮ್ಮೆಲ್ಲ ಮಾಹಿತಿಗಳನ್ನು ಇನ್ನಿತರ ಮಾಹಿತಿಗಳನ್ನು ಅಲ್ಲಿ ಕೊಟ್ಟು ಬಿಟ್ಟರೆ ತಕ್ಷಣ ಅದನ್ನು ಪ್ರೊಸೆಸ್ ಮಾಡಿ 1 ವಾರದೊಳಗಡೆ ಈ ಖಾತವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಅಧಿಕೃತವಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ನಗರ ಪಾಲಿಕೆ ಎಂಟ್ರೆನ್ಸ್ ಅಲ್ಲಿ ನಮ್ಮ ಶಾಸಕರ ಕಚೇರಿಯ ಪಕ್ಕದ ಮಧ್ಯದಲ್ಲಿ ಇರುವಂತಹ 2 ಶಾಸಕರ ಕಚೇರಿಯ ಮಧ್ಯದಲ್ಲಿ ಇರುವಂತಹ ಒಂದು ಕೌಂಟರ್ ಅನ್ನ ಕೇಂದ್ರೀಕೃತ ಮಾಡಿ ಸೆಂಟ್ರಲೈಸ್ಡ್ ಒಂದು ಟಪಾಲ್ ಸೆಕ್ಷನ್ ಅನ್ನು ಮಾಡಿದ್ದೇವೆ. ಅಲ್ಲಿ ಕೂಡ ಪೂರ್ತಿ ನಮ್ಮ ವ್ಯವಸ್ಥೆಯನ್ನು ಕೂಡ ಡಿಜಿಟಲೈಸ್ ಮಾಡಿ. ರಾಜ್ಯದ ತೆನಸ್ಬೊಕ ನಾಗರಿಕ ಪೂರೈಕೆ ಮಂತ್ರಿ ಉಮೇಶ್ ಕತ್ತಿ ಅಂಗಾರ ರಾತ್ರಿ ಹೃದಯಾಘಾತ ಆದ ತೀರಿಯರು ಅರೆಗೆ 59 ವರ್ಷ ಪ್ರಾಯ ಆದಿತ್ತಂಡು. ಉತ್ತರ ಕರ್ನಾಟಕ ಬೇತೇನೆ ರಾಜ್ಯದ ಕನಕಟ್ಟದಿತ್ತನ ಉಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿದು ಆಜಿ ಸರ್ತಿ ಶಾಸಕರಾತೀರು. ಮಂತ್ರಿಯರ ತೀರ್ನೆಕ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾರಿ ಬೇಜಾರ್ ಮಲ್ತೊಂದೇರು. ರಾಜ್ಯದ ತೆನಸ್ಬೊಕ ನಾಗರಿಕ ಪೂರೈಕೆ ಮಂತ್ರಿ ಉಮೇಶ್ ಕತ್ತಿ ಅಂಗಾರ ರಾತ್ರಿ ಹೃದಯಾಘಾತ ಆದ ತೀರಿಯರು. ಬೆಂಗಳೂರು ಡಾಲರ್ಸ್ ಕಾಲನಿದ ಇಲ್ಲಡು 59 ವರ್ಷ ಪ್ರಾಯದ ಉಮೇಶ್ ಕತ್ತಿ ರಾತ್ರಿ 10 ಬೆಂದ್ರಿಗೆ ಪೋಯಿನಾರು ಅವಳಿ ಹೃದಯಾಘಾತ ಅದು ಬೂರ್ದೇರು. ಆರು ಬರಂದಿ ಉಪ್ಪನಗ ಇಲ್ಲಲ್ ದಕ್ಲು ಪೋದು ತೂದು ಅಪಗನೆ ಆರಿನ ಸರಕಾರಿ ಕಾರ್ಡ್ MS ರಾಮಯ್ಯ ಆಸ್ಪತ್ರೆ ಕೊನೊತ್ತೇರು. ಎಡೆನ ತೇರಿನ ವೈದ್ಯರು ಆಸ್ಪತ್ರೆದ ICU ತೂಗೊಂಡಲ ಮಂತ್ರಿ ಉಮೇಶ್ ಕತ್ತೀರ್ನ ಜೂವ ಪೋತುಂಡು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕುದ ಬೆಲ್ಲದ ಬಾಗೇವಾಡಿಡು 1951 ಮಾರ್ಚ್ 14 ಪುಟ್ಟದನ ಉಮೇಶ್ ಕತ್ತಿ ಬೊಡಿದಿ ಶೀಲ ಮಗೆ ನಿಖಿಲ್ ಮಗಳ ಸ್ನೇಹ ಮುಕ್ಲಿನ ಅಗತಿದಿರು. ಉತ್ತರ ಕರ್ನಾಟಕ ಬೇತೇನೆ ರಾಜ್ಯದ ಕನಕಟ್ಟದಿತ್ತನ ಮಂತ್ರಿ ಉಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿಡಿದು ಆಜಿ ಸರ್ತಿ ಶಾಸಕರಾತಿರು. ಈ ದುಂಬು ಯಡಿಯೂರಪ್ಪ ಸರ್ಕಾರಡು ಕೃಷಿ ಮಂತ್ರಿ ಆದಿತ್ತೇರು. ಒಂಜತ್ತು ದಿನ ತಾನು ಮುಖ್ಯಮಂತ್ರಿ ಆಪೆಂದ್ ಎನ್ನದಿತ್ತನ ಆರು ಅವೇನ ಪಾಕ ಸರ್ತಿ ಪಂಡದಿತ್ತೇರು. ಉಮೇಶ್ ಕತ್ತಿ ತೀರ್ನೆಕ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾರಿ ಬೇಜಾರು ತಿಳಿಪಾದಿರು. ತನ್ನೊಟ್ಟುಗು ಬೆನ್ಪುನ ಉಮೇಶ್ ಕತ್ತಿ ಒರೊಡುತೊರನೆ ತೀರ್ನೆಡ್ದವರ ಭಾರಿ ದುಃಖ ಆತಂಡು. ಒರಿ ಎಡ್ಡೆ ರಾಜಕಾರಣಿ ಎಡ್ಡೆ ಕಾರ್ಯಡಿತನ ನಾಯಕಿ ನಿಷ್ಠದ ಜನಸೇವಕನು ರಾಜ್ಯ ಕಳೆವೊಂದುಂಡು ಅರೆನ ಅಗತ್ತನ ದುಃಖನು ಸೈಸೊನ್ನ ಶಕ್ತಿನು ಅರೆನ ಕುಟುಂಬ ಸಂಸಾರವು ಕೊರಡುಂದು ಭಗವಂತಡ ನಟ್ಟುನು ಎಂದು ಮುಖ್ಯಮಂತ್ರಿಯರು ಟ್ವೀಟ್ ಮಲ್ಸಿದಿರು. ರಾಜ್ಯದ ಬೇತೆ ಬೇತೆ ಕಡೆಟ್ ಕರಿನ ಪಾಕ ದಿನೊಡ್ದು ಭಾರಿ ಬರ್ಸ ಬರೊಂದಿತ್ತದು ಕಷ್ಟ ನಷ್ಟ ಉಂಡಾತದು. ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುದ ಚಾರ್ಮಾಡಿ ದಿಡುಪೆ ಮಲವಂತಿಗೆ ಸೇರ್ನಂಚ ಬೇತೆ ಬೇತೆ ಕಡೆಟ್ ಬರ್ಸ ಜೋರಾದಿತ್ತದು. ರಾಜ್ಯದ ಬೇತೆ ಬೇತೆ ಕಡೆಟ್ ಕರಿನ ಪಾಕ ದಿನೊಡ್ದು ಭಾರಿ ಬರ್ಸ ಬರೊಂದಿತ್ತದು ಕಷ್ಟ ನಷ್ಟ ಉಂಡಾತದು.
ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿಲ ಭಾರಿ ಬರ್ಸ ಬೈದಿಡು. ಚಾರ್ಮಾಡಿ, ದಿಡುಪೆ, ಮಲವಂತಿಗೆ ಸೇರ್ನಂಚ ಬೇತೆ ಬೇತೆ ಕಡೆ ಬರ್ಸ ಜೋರಾದಿತ್ತುಂಡು. ಒಂಜಿ ಓಡ ಸುದೆಟ್ಟು ಬೊಲ್ಲುಗು ಪೋತುಂಡು. ಸುದೆಕ್ಕುಲು ದಿಂಜಿದ ಪರಿತೊಂದುಲ್ಲ. ಸುದೆ ಬರಿ ಬೊಕ್ಕ ಸುತ್ತಮುತ್ತದ ಜನಕ್ಲೇನು ಬೊಲ್ಲ ಪೊಡಿಪಾದರು. ದಕ್ಷಿಣ ಕನ್ನಡ, ಕಾಸರಗೋಡು ಸೇರ್ನಂಚ ಕೆಲವು ಜಿಲ್ಲೆಲೆಡು ಕರಿನ ಒಂಜು ವಾರೊಡದಿಂಚ ಬರ್ಸದ ಅಂತೆ ಕಠಿಣ ದೂಂಬಿತ್ತದು. ಅಂಗಾರೆ ರಾತ್ರಿ ಎಡೇನ ಬರ್ಸ ದೂರಿತುಂಡು. ಹಿಂದೂ ಸಮಾಜಗೂ ಅನ್ಯಾಯ ಆನಗ ಅವಿನ ಸಮರ್ಥವಾದ ಎದುರ್ಸಾದು ಹಿಂದೂ ಯುವ ಸೇನೆ ಗೆಲ್ಮೆ ಪಡೆತನದು ಶಾಸಕರ ವೇದವ್ಯಾಸ ಕಾಮತ್ ಪಂತೇರು. ಕುಡ್ಲಡ ಮಂಗಳೂರು ಗಣೇಶೋತ್ಸವ ಮುಗಿತಲ ಲೇಸಿಡೆ ಆರು ಪಾತೀರಿಯರು. ಕುಡ್ಲದ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿದ ನಿಲೆಟ್ಟು ಕುಡ್ಲದ ನೆಹರು ಮೈದಾನೋಡು ನಡತನ 30ನೇ ವರ್ಷದ ಮಂಗಳೂರು ಗಣೇಶೋತ್ಸವದ ಮುಗಿತಲ ಲೇಸು ಅಂಗಾರೆ ಬಯ್ಯ ಘಾಟಣೆ ಆದಿತ್ತಂಡು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಮರ್ಯಾದಿ ಗುರುಕಾರ್ಯರು ಭಾಸ್ಕರ ಚಂದ್ರ ಶೆಟ್ಟಿ ಎದ್ಕೊಂದು ಸುರೂತ ಪಾತ್ರ ಪಂಡಿರು. ಮಲ್ಲಬಿನ್ನೇರು ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಹಿಂದೂ ಯುವ ಸೇನೆ ಭಾರಿ ಗೆಲ್ಮೆಡು ಮಂಗಳೂರು ಗಣೇಶೋತ್ಸವ ನಡಪಾದುಂಡು. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅತ್ತು ಒಡಿಪು, ಕಾಸರಗೋಡು ಇಂಚ ನೆರೆಕರೆ ಜಿಲ್ಲೆಲೆಗ್ಲ ತನ್ನ ಕಾರ್ಯನು ವಿಸ್ತಾರ ಮಲ್ತೊಂದು ಹಿಂದೂ ಯುವ ಸೇನೆ ಧಾರ್ಮಿಕ ಸಾಮಾಜಿಕ ವ್ಯವಸ್ಥೆಗೆ ಹೊಂದುದು ಶಕ್ತಿದಿಂದ ಅವನ ಕೆಲಸ ಮಲ್ತದಂಡು. ಹಿಂದೂ ಸಮಾಜಗೂ ಅನ್ಯಾಯ ಆನಗ ಅವಿನ ಸಮರ್ಥವಾದ ಎದುರ್ಸಾದು ಹಿಂದೂ ಸಮಾಜದ ಒಗ್ಗಟ್ಟಿಗೆ ಪುಣೆತ್ತನೆಂದು ಪಂಡೇರು. ಇತಿಹಾಸವನ್ನ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಇತಿಹಾಸವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತಿನ ಯುವಕರಿಗೆ ಕೂಡ ಅವತ್ತಿನ ಹಿಂದೂ ಯುವ ಸೇನೆಯ ಪ್ರಾರಂಭದ ದಿನಗಳಲ್ಲಿ ಈ ಸಂಘಟನೆ ಕಷ್ಟದಲ್ಲಿ ಅದನ್ನು ಶಕ್ತಿಯುತವಾಗಿ ಬೆಳೆಸಬೇಕು ಅಂತೇಳಿ ಆದರೆ ಹಿರಿಯರು ಪಟ್ಟಂಥ ಕಷ್ಟಗಳ ಬಗ್ಗೆ ಕೂಡ ಅರಿವಾಗಬೇಕು. ಬಹಳ ಕಷ್ಟದ ದಿನ. ಅವತ್ತು ರಾಜಕೀಯವಾಗಿ ಬಹಳ ಶಕ್ತಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಶಕ್ತಿ ಇಲ್ಲದಿದ್ರೂ ಕೂಡ ಹಿಂದೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಆ ಏಟನ್ನು ತಿಂದು ಹಿಂದೂ ಸಮಾಜದ ಕಷ್ಟವನ್ನು ಕಂಡು ಎದುರಿಸುವಂಥ ಬಹಳ ದೊಡ್ಡ ರೀತಿಯ ಪ್ರತಿಜ್ಞೆಯ ಕೆಲಸವನ್ನು ಹಿಂದೂ ಯುವ ಸೇನೆ ಮಾಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯನ್ನು ಪಡ್ಕೊಂಡು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಇದೆಲ್ಲವೂ ನಮಗೆಲ್ಲರಿಗೂ ಪ್ರೇರಣಾದಾಯಕವಾಗಿದೆ. ನಮಗೆಲ್ಲರಿಗೂ ಬಹಳ ದೊಡ್ಡ ಪ್ರೇರಣೆ ಕೊಡುವಂಥ ಶಕ್ತಿ ಆಗಿದೆ. ಇವತ್ತು ಸಾವಿರಾರು ಲಕ್ಷಾಂತರ ಜನರು ಭಜಕರು ಇಲ್ಲಿ ಬಂದು ವಿಶೇಷವಾದ ಪೂಜೆಯನ್ನು ಮಾಡುವಂಥ ಅವಕಾಶಗಳು ಕಲ್ಪಿಸಿ ಬಂದಿದೆ ನಮಗೆ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ಹಿಂದೂ ಸಮಾಜ ಗಟ್ಟಿ ಮುಟ್ಟುಡು ಉಂಡು ಪನ್ಪನೆಗೆ ಉದಾರ್ಮೆಯಾದ ಪ್ರಧಾನ ಮಂತ್ರಿಯರು ಕುಡ್ಲಾಗ ಬನ್ನಾಗ ಅರನೆ ಎದ್ಕೊಂಡ ರೀತಿಯೇ ತೋಜಾ ಉಂಡು. ಇತ್ತದ ಬದುಕದ ವ್ಯವಸ್ಥೆಡು ನಂಗೆ ಗಣಪತಿನ ಗುಣ ಬರೋಡು. ಗಣಪತಿ ದೇವಿರ್ನ ಗುಣ ಅಪ್ಪೆ ಅಮ್ಮಡ ಗಣಪತಿ ತೋಜಾಯಿನ ಪ್ರೀತಿ ಒಂದು ಮಾತ ನಮ್ಮ ಜೋಕ್ಲೆ ಬರೋಡು. ಅವೇನು ಕಲ್ಪಾವಡು ಜೋಕ್ಲಿ ನಮ್ಮ ಸಂಪತ್ತ ಆವಡು ಪಂಡೇರು. ತುಲೆ ಈ ಟೀಮ್ ಹಿಂದೂ ಯುವ ಸೇನೆ ಹೋರಾಟದ ಕಿಚ್ಚುನು ಪತ್ತೊಂದು ಶಾಸಕರ ರಾತ್ರ ಬಗೆಲ್ ಜಪ್ಪೆರ ಬುಡಂದೆ ಇನಿ ಗಣೇಶೋತ್ಸವನ ವಿಜೃಂಭಣೆಯ ಆಚರಣೆ ಮಲ್ಪೆರೆ ಒಂಜಿ ಮಲ್ಲ ಹೆದ್ದಾರಿನ ಮಕ್ಕಳು ನಿರ್ಮಾಣ ಮಾಡ್ತಿದ್ದೇರು. ಈ ಒಂಜಿ ಚಾಪು ಜೀವನ ಪೂರ್ತಿ ಪಡೆ ತದೇವ ಲಗ್ನಂ ಸುದಿನಂ ತು ದೇವ ಅಂದ ನಮ್ಮ ಪನ್ಪ ಈ ಪೂರ ಕೆಲಸಗಳ ಭಗವಂತನ ಅನುಗ್ರಹ ಉಪಡ ಲಗ್ನ ಸುವಿಚಾರಡು ಉಪಡ ಎಂದು ಪನ್ನೊಂದು ಈ ಒಂದು 30ನೇ ವರ್ಷದ ಹಿಂದೂ ಯುವ ಸೇನೆದ ಮಂಗಳೂರು ಗಣೇಶೋತ್ಸವಕ್ಕೆ ಶುಭ ಹಾರೈಸಾವೊಂದು. ಈ ವ್ಯವಸ್ಥೆ ನಮ್ಮ ಕೊರ್ನಾರ್ ಗುಣಕರ್ ಶೆಟ್ರಿಪ್ಪು ರಮೇಶ್ ಪಡಿವಾಳ್ರಿಪ್ಪು ಮೊಕಲ ಮಾತ ಒಂಜಿ ಚಿಂತನೆದ ಚಿಲುಮೆಯಾದ ಈ ಗಣೇಶೋತ್ಸವ ಪೊರ್ಲ ಗಂಟೆಡು ಶ್ರದ್ಧೆಡ ಆರಾಧನೆ ಒಂದು ಬರಡೆಂದು ಭಗವಂತನ ಕೊಡವರ ನೆನೆತೊಂದು. ತುಳು ಸಿನಿಮಾ ಕಲಾವಿದರು ಅರ್ಜುನ್ ಕಾಪಿಕಾಡ್ ಬೊಕ ಅನೂಪ್ ಸಾಗರ್ ಮುಖ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಉದ್ಯಮಿ ಜನಾರ್ದನ್ ಆರ್ ಕೂಡ ಹಿಂದೂ ಯುವ ಸೇನೆ ಉಡುಪಿ ಜಿಲ್ಲೆದ ಒತ್ತು ಗುರುಕಾರ್ಯರು ಶೇಖರ್ ಶೆಟ್ಟಿ, ಮಾಯಾ ಹೋಟೆಲ್ದ ಯಜಮಾನಿಯರು ವಾಸುದೇವ ಕಾಮತ್, ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಗುರುಕಾರ್ಯ ಶಶಿಕಾಂತ ನಾಗವೇಕ, ಪ್ರಧಾನ ಕಾರ್ಯಂತೇರಿ ರಾಮಚಂದ್ರ ಚೌಟ ಪದವು, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಕೊಟ್ಟಾರ ಕ್ರಾಸ್ ಪಾಲ್ದೆ ತುಂಡೇರು. ಪ್ರವೀಣ್ ಕುಂಪಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪುಟ್ಟುನ ದಿನದ ರಾಜ್ಯ ಮಟ್ಟದ ಕಾರ್ಯಕ್ರಮನು ಬಜಿ 4 ದಿನ ಉಪ್ಪುನಗ ಕುಡ್ಲಾಡ್ ನಡಪಾಯರೆ ಒರೋಡ್ದೊರನೆ ತೀರ್ಮಾನ ಮಲ್ತನವು ಗುರುಕುಲಿನ ಮಿತ್ತು ಮರ್ಯಾದಿ ಮನಸ್ಸ ಅತ್ತು ರಾಜಕೀಯ ಸ್ವಾರ್ಥನ ಅಂದು ಕುದ್ರೋಡಿ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲೇರು ಆರ್ ಪದ್ಮರಾಜ್ ಪ್ರಶ್ನೆ ಪಾಡ್ತೀರು. ಆರ್ ಈ ಬಗೆಟ್ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದೇರು. ಕುದ್ರೋಳಿ ಶ್ರೀ ಗೋಕರ್ಣದ ದೇವಸ್ಥಾನ ಆಡಳಿತ ಮಂಡಳಿದ ಕೋಶಾಧಿಕಾರಿ ವಕೀಲೇರು ಆರ್ ಪದ್ಮರಾಜ್ ಕುಡ್ಲಡ್ ನಮ್ಮ ಕುಡ್ಲ ಚಾನೆಲ್ದ ಒಟ್ಟಿಗೂ ಪಾತಿರ್ದು ಸರ್ಕಾರ ಹೊರಡ್ದೊರನೆ ರಾಜ್ಯ ಮಟ್ಟದ ನಾರಾಯಣ ಗುರು ಜಯಂತಿನ ಕುಡ್ಲಡ ಆಚರಣೆ ಮಲ್ಪೆರ ನಿರ್ಧಾರದ ತೊನ್ನ ಬಗೆಟ್ ಅಭಿಪ್ರಾಯ ತಿರಿಪಾಯರು. ಲೋಕತುಯಿನ ಶ್ರೇಷ್ಠ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಓರಿ ಮಾನವತಾವಾದಿಯಾದ
ಈ ದೇಶದ ಸಮಾಜ ಸುಧಾರಣೆ ದುಂಬಿತ್ತಿನಾರು ಅಂಚಿನಾರನ ಪುಟ್ಟನ ದಿನನು ಬಜ್ಜಿ 4 ದಿನ ಉಪ್ಪುನಾಗ ಕುಡ್ಲಾಡ್ ನಡಪಾಯರೆ ಒರೊಡ್ದೋರನೆ ತೀರ್ಮಾನ ಮಲ್ತನವು ಗುರುಕ್ಲೆನ ಮಿತ್ತು ಮರ್ಯಾದೆ ಮನಸ ಅತ್ತು ರಾಜಕೀಯ ಸ್ವಾರ್ಥನ ಅಂದು ಪ್ರಶ್ನೆ ಮಲ್ತೇರು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡು ನಾರಾಯಣ ಗುರುಕ್ಲಿನ ತತ್ವ ಸಿದ್ಧಾಂತಲೇನು 14 ದಿಂಜ ಜನ ಇತ್ತದು ಕರಾವಳಿದೋರ್ ಮೇಡೆ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಸಂಗೋಲು ತಾಪನೆ ಅದು ಗುರುಕ್ಲಿನ ದೇವೇರ್ನಂಚ ಪೂಜೆ ಮಲ್ತೊಂದು ಬೈದಿಂಡು ಸೆಪ್ಟೆಂಬರ್ 10 ಗುರು ಜಯಂತಿನ ಆಚರಣೆ ಮಲ್ಪೆರೆ ಮಾತ ಕಡಿಟ್ಟು ಲೆಪ್ಪೋಲೆ ಪಟ್ಟದ್ಲ ಮುಗಿದಿಂಡು ಈ ನಡುವೆ ಸರ್ಕಾರದ ನಿಲೆಟ್ಟು ರಾಜ್ಯ ಮಟ್ಟದ ಗುರು ಜಯಂತಿ ಆಚರಣೆನು ಕುಡ್ಲದ TMA ಪೈ ಹಾಲ್ಡ್ ನಡಪಾಯರೆ ಒರೊಡ್ದೊರನೆ ತೀರ್ಮಾನ ಮಲ್ತನವು ಏತ್ ಸರಿ ಇಂಚ ಮಲ್ತು ನನೊರ ನಾರಾಯಣ ಗುರುಕ್ಲಿನ ಪುದರ್ಡು ಕೆಪ್ಪು ಗುಪ್ಪು ಸೃಷ್ಟಿಗೆ ಪ್ರಯತ್ನ ಮಲ್ತೊಂದುಂಡು ಅರದೂರಿರು ಕುಡ್ಲಡ ಆಚರಣೆ ಮಲ್ಪೊಡುಂದಿತ್ತಂಡ ಸುರೂಕಿ ನಿರ್ಧಾರ ಮಲ್ಪೊಡಿತ್ತಂಡು ತಿಂಗಳೊಡು ತುಂಬೆ ನಿರ್ಧಾರ ಮಲ್ತದುವೆರಂಡ ಜಿಲ್ಲೆದ ಬೇತೆ ಬೇತೆ ಮಂದಿರೊಲೆಡು ಐಕ್ ಒಂದು ವ್ಯವಸ್ಥೆಯನ್ನು ಮಲ್ಪೊಲಿತ್ತಂಡು ಈ ಸರ್ತಿ ವಿಧಾನಸೌಧಡು ಆಚರಣೆ ಮಲ್ತದು ಬರ್ಪುನ ವರ್ಷ ಕುಡ್ಲಾಡು ನಡಪಾಯರ ತೀರ್ಮಾನ ಮಲ್ಪಾಡು ಅವು ಬುಡ್ದು ಗುರುಕ್ಲಿನ ಪುದರ್ಡು ರಾಜಕೀಯ ಮಲ್ಪುನೆನು ಗುರುಕ್ಲಿನ ಸಿದ್ಧಾಂತಲೇನು ಪಾಲನೆ ಮಲ್ಪುನಕ್ಲು ಸೈಸುಜೇರಿಂದು ಆರ್ ಪದ್ಮರಾಜ್ ಪಂಡೇರು. ನಮಗೆ ಸಂತೋಷ ಇದೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಮಂಗಳೂರಿನಲ್ಲಿ ಆಚರಿಸೋದಕ್ಕೆ ಸಂತೋಷ ಇದೆ. ಆದರೆ ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ, ಇಲ್ಲಿ ಇರುವಂಥ ಅದೆಷ್ಟೋ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಂದಿರಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಈ ಮುಂದೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಕ್ಕಿಂತ ಬೇಕಾಗುವಂಥ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ದಾರೆ. ಆಮಂತ್ರಣ ಪತ್ರಿಕೆಗಳನ್ನು ಮುದ್ರಿಸಿದ್ದಾರೆ, ಅದನ್ನು ವಿತರಿಸಿದ್ದಾರೆ ಕೂಡ. ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಕ್ಕೆ ತಯಾರಾದಾಗ ನೀವು ಕೇವಲ 4 ದಿವಸ ಇರಬೇಕಾದ್ರೆ ನಾವು ರಾಜ್ಯ ಮಟ್ಟದ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಇಲ್ಲಿ ಮಾಡ್ತೇವೆ ಅಂತ ಹೇಳೋದು ಸ್ವಲ್ಪ ಗೊಂದಲಕಾರಿ ಅಲ್ವೇ? ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಗೌರವ ಇದೆಯಲ್ಲ, ಅದನ್ನು ಈ ಬಾರಿ ನೀವು ನಮ್ಮ ವಿಧಾನಸೌಧದ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲೇ ನಡೆಸಿ. ಇದರಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಇನ್ನಷ್ಟು ಪ್ರಚಾರ ಸಿಗುತ್ತೆ. ನಿಮಗೆ ಅದೇ ರೀತಿ ಮಂಗಳೂರಿನಲ್ಲಿ ಮಾಡಬೇಕು ಅಂತಿದ್ದರೆ ಬರುವ ಸಲ ಮುಂದಿನ ವರ್ಷ ನಮಗೆ ಒಂದು ತಿಂಗಳು 2 ತಿಂಗಳು ಮೊದಲೇ ಇದನ್ನು ಹೇಳಿದರೆ ಇದಕ್ಕೆ ಬೇಕಾದಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ತೇವೆ. ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘಗಳಲ್ಲಿ ಮಂದಿರಗಳವರ ಹತ್ರ ನಾವು ವಿಶೇಷವಾಗಿ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ, ಒಂದಕ್ಕೆ ಒಂದು ಡೇಟ್ಸ್ಗಳು ಹೊಂದಿಕೊಳ್ಳುವಂತೆ ನಾವು ಏನಾದರೂ ರೀತಿ ಒಳ್ಳೆಯ ರೀತಿಯಿಂದ ಇದನ್ನು ಮಾಡೋದು ಸರಿಯಲ್ವಾ? ಬಜಪಿದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣಗೂ ಅಕ್ರಮವಾದ ಬಂಗಾರ ಪದ್ದಿ ಅವೇತೋ ನಮನೆಡು ಬರೋಂದಿತ್ತದು ಕಸ್ಟಮ್ಸ್ ದಗ್ಲಿಗೆ ಅವೇ ನಾಡ್ಪತ್ತನವೇ ದಿನನಿಶ್ಚಿತ ಸಂಗತಿ ಆದ್ಬೋತುಂಡು ಅಂಗಾರೆ 45 ಲಕ್ಷ ರೂಪಾಯಿ ಬೆಲೆತ ಅಕ್ರಮವಾದ ಬಂಗಾರ ಸಾಗಾವಣೆಯನ್ನು ಕಸ್ಟಮ್ಸ್ ದಗ್ಲು ನಾಡ್ಪತ್ತಿದೇರು. ಬಜಪಿದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣಗೂ ಅಕ್ರಮವಾದ ಬಂಗಾರ ಪದ್ದಿ ಅವೇತು ನಮನೆಡು ಬರೋಂದಿತ್ತದು ಕಸ್ಟಮ್ಸ್ ದಗ್ಲಿಗೆ ಅವೇನು ನಾಡ್ಪತ್ತನವೇ ದಿನನಿಶ್ಚಿತ ಸಂಗತಿ ಆದ್ಬೋತುಂಡು ಅಂಗಾರೆ 45 ಲಕ್ಷ ರೂಪಾಯಿ ಬೆಲೆತ ಅಕ್ರಮವಾದ ಬಂಗಾರ ಸಾಗಾವಣೆಯನ್ನು ಕಸ್ಟಮ್ಸ್ ದಗ್ಲು ನಾಡ್ಪತ್ತಿದೇರು. ದುಬೈಡ್ದು ಬಜಪೆಗೆ ಬತ್ತಿನ ಜನಕ್ಲಿನ ತನಿಖೆ ನಡಪಾನಕ 4 ಆಂಜಿನಕ್ಲು ಪೇಸ್ಟ್ ರೂಪಡು ಬಂಗಾರನು ರಡ್ಡು ಜೊತೆ ಜೋಡು ಬೊಕ ಬನಿಯಂಡು ದೆಂಗದ್ದಿದ್ದೇರು. 897 ಗ್ರಾಂ ತೂಕದ 24 ಕ್ಯಾರೆಟ್ ಶುದ್ಧ ಬಂಗಾರನು ಅಧಿಕಾರಿಗಳು ಸ್ವಾಧೀನ ಉದೇಸುಂದೇರು. ಒಂದೆತ ಒಟ್ಟು ಬೆಲೆ 45,55,730 ರೂಪಾಯಿ ಎಂದು ಅಧಿಕಾರಿಗಳು ಮಾಹಿತಿ ಕೊಡ್ತೀರು. ಲಿವಾ ಮಿಸ್ ಯೂನಿವರ್ಸ್ ಪಂತೊಡು ಭಾರತದ ಪ್ರತಿನಿಧಿಯಾದ ಕುಡ್ಲದ ದಿವಿತಾ ರೈಗೆ ಪುಟ್ಟೂರ ಮೆಚ್ಚುಕಿದ ಕಾರ್ಯಕ್ರಮ ಅಂಗಾರೆ ಕುಡ್ಲ ಬಣ್ಸ್ ಹಾಸ್ಟೆಲ್ದ ಗೀತಾ ಶೆಟ್ಟಿ ನೆಂಪುದ ಸಭಾಂಗಣ ನಡೆತಿದೆ. ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಗುರುಕಾರ್ಮೆ ವಹಿಸಿದ್ದರು. ಲಿವಾ ಮಿಸ್ ಯೂನಿವರ್ಸ್ ಪಂತೊಡು ಭಾರತದ ಪ್ರತಿನಿಧಿಯಾದ ಕುಡ್ಲದ ದಿವಿತಾ ರೈಗೆ ಪುಟ್ಟೂರ ಮೆಚ್ಚುಗೆದ ಕಾರ್ಯಕ್ರಮ ಅಂಗಾರೆ ಕುಡ್ಲ ಬಣ್ಸ್ ಹಾಸ್ಟೆಲ್ದ ಗೀತಾ ಶೆಟ್ಟಿ ನೆಂಪುದ ಸಭಾಂಗಣ ನಡೆತಂಡೆ. ಜ್ಯೋತಿ ಅಂಬೇಡ್ಕರ್ ವೃತ್ತೊಡ್ದು ಸಭಾಂಗಣ ಮುಟ್ಟಾರಿನ ಮೆರವಣಿಗೆಲೆತ್ತೊಂದು ಬತ್ತೀರು. ಕೇರಳದ ಚೆಂಡೆ ವಾದ್ಯ ಸಂಗೀತ ಪಿಲಿವೇಶನಲಿಕೆ ಮೆರವಣಿಗೆಯನ್ನು ಪೊರ್ಲು ಮಲ್ತುಕೊಂಡು ಪೂರ್ಣಕುಂಭ ಎದುಕೋನೋಡು ಪೊಂಜೆನಕ್ಲು ದಿವಿತಾ ರೈನ ಎದುಕೊಂಡೇರು. ಆರತಿ ಪತ್ತದು ಮುಂಡೊಗು ಬೊಟ್ಟು ಕಂಟೆಲಿಗೆ ಮಲ್ಲಿಗೆದ ಮಾಲೆ ಪಾಡ್ದು ಲೇಸಿದ ಚಾವಡಿಗೆಲೆತ್ತೊಂದು ಬತ್ತೀರು. ಬಂಟೇರ್ನ ಮಾತೃ ಸಂಘ ಬೊಕ್ಕ ರಾಮಕೃಷ್ಣ ವಿದ್ಯಾರ್ಥಿನಿ ವಸತಿ ನಿಲಯದ ಅಮೃತೋತ್ಸವ ಸಮಿತಿದ ನೆಲೆಡು ನಡತಿನ ಮೆಚ್ಚುಗೆದ ಲೇಸಿಡು ದಿವಿತಾ ರೈಕ್ ತುಳುನಾಡ ಸಂಪ್ರದಾಯದಂಚ ಬಚ್ಚಿರೆ ಬಜ್ಜೈ ಸೀರೆ ಬೊಕ ಕೃಷ್ಣನ ಮೂರ್ತಿ ಕೊರ್ದು ಮೆಚ್ಚುಗೆ ತೀರ್ಪಾಯರು. ಈ ಪೊರ್ತುಡು ನಮ್ಮ ಕುಳ್ಳದೊಟ್ಟುಗು ಪಾತೆರ್ನ ಲಿವಾ ಮಿಸ್ ಯೂನಿವರ್ಸ್ ಪಂತೊಡು ಪಾಲ್ದೆತೊನ್ನ ದಿವಿತಾ ರೈ ಹೃದಯದಿಂಜಿತಿ ಮನಸ್ಸಿಡು ಕೊರ್ನ ಪುಟ್ಟೂರ ಮೆಚ್ಚುಗೆದ ಮರ್ಯಾದಿಗು ಸೊಲ್ಮೆ ಸಂದಾಯರು. ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಗುರುಕಾರ್ಮೆ ವಹಿಸದಿತ್ತೀರು. ಒತ್ತು ಗುರುಕಾರ್ಯರು ಕಾವು ಹೇಮನಾಥ ಶೆಟ್ಟಿ, ಕೋಶಾಧಿಕಾರಿ ಕೃಷ್ಣ ಪ್ರಸಾದ್, ಶಾಲಿನಿ ಶೆಟ್ಟಿ, ಸವಿತಾ ಶೆಟ್ಟಿ, ಆಶಾ ಜ್ಯೋತಿ, ವೀಣಾ ಟಿ ಶೆಟ್ಟಿ, ಬೊಂಬೈಡು ಉಪ್ಪುನ ದಿವಿತಾ ರೈನ ಅಮ್ಮೆರು ದಿಲೀಪ್ ರೈ ಅಪ್ಪೆ ಪ್ರಮಿತಾ ರೈ ಪಾಲ್ದೆ ತುಂಡಿರು.
ಮೂಲ್ ಬಂಡ್ ಸಂಘದ event by there. It is really a great honor. ಮೂಲ್ ಪಿಲಿ ವೇಷದ ಡಾನ್ಸ್ ಪೂರ ಉಂಡು, ಜೀಪ್ ಉಂಡು, ಪೂರ ಡೆಕೋರೇಟ್ ಮನ್ಪೇರೆ, and it's really a great honor that that they have gotten all this arrangement done for me. Truly a proud band daughter, so thank you so much. ಪ್ರೀತಿ ಪೂರ ಸಮ್ಮಾನ್ ಮಂತಿದ್ದೇರು, ಸ್ವಾಗತ ಮಂತಿದ್ದೇರು, ಭಾರಿ ಖುಷಿ ಅವನುಂಡು. ಮೂಲ್ ಬತ್ತದ ಕುಡ್ಲಾ ಇಸ್ ಆಲ್ವೇಸ್ ಹ್ಯಾಡ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಸೊ ಮೂಲ್ ಬಂಡ್ ಸಂಘದ ಈತ್ ಸಮ್ಮಾನ ಕೊಡ್ತೇರು. ಇಟ್ಸ್ ರಿಯಲಿ ಅ ಗ್ರೇಟ್ ಆನರ್. ಟ್ರೂಲಿ ಅ ಪ್ರೌಡ್ ಬಂಟ್, ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಇನ್ ಮೈ ಜರ್ನಿ. ನಂದು ಇತ್ತೆ ಇಂಡಿಯಾಗೆ ರೆಪ್ರೆಸೆಂಟ್ ಮಂತ್ಪೇಯಾನ ಮಿಸ್ ಯೂನಿವರ್ಸ್ ಇಡು. ತೋ ಭಾರಿ ಖುಷಿ ಅವನುಂಡು. ಇಂಡಿಯಾದ ಕಲ್ಚರ್, ನಮ್ಮ ಊರುದ ಪ್ರೈಡ್ ಪೂರ ಇಂಟರ್ನ್ಯಾಷನಲ್ ಸ್ಟೇಜ್ಗೆ ಯಾನಿತ್ತೆ ಐ ವಿಲ್ ಬಿ ಶೋ ಕೇಸಿಂಗ್. ಸೊ ಇಟ್ಸ್ ಅ ರಿಯಲಿ ಪ್ರೌಡ್ ಫೀಲಿಂಗ್, ಆ್ಯಂಡ್ ಐ ಹೋಪ್ ಟು ಮೇಕ್ ಆಲ್ ಆಫ್ ಯು ಆಲ್ ಪ್ರೌಡ್. ಶ್ರೀ ದೇವತಾ ಸಮಿತಿ ಪುತ್ತೂರ್ದ ನಿಲಿಟ್ 25ನೇ ವರ್ಷದ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವ ಪುತ್ತೂರ್ದ ಕೋರ್ಟ್ ಮೈದಾನಗಳು ನಡೆತದೆ. ಒಟ್ಟು 7 ದಿನ ನಡಪಾಯಿನ ಮಹಾಗಣೇಶೋತ್ಸವಡು ಅಂಗಾರೆ ಬಯ್ಯಗ್ ಶೋಭಾಯಾತ್ರೆ ಆಚರಣೆ ಮಾಡ್ತಿದ್ದೇರು. ಶ್ರೀ ದೇವತಾ ಸಮಿತಿ ಪುತ್ತೂರ್ದ ನಿಲಿಟ್ 25ನೇ ವರ್ಷದ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವ ಪುತ್ತೂರ್ದ ಕೋರ್ಟ್ ಮೈದಾನಗಳು ನಡೆತದೆ. ಒಟ್ಟು 7 ದಿನ ನಡಪಾಯಿನ ಮಹಾಗಣೇಶೋತ್ಸವಡು ಅಂಗಾರೆ ಬಯ್ಯಗ್ ಶೋಭಾಯಾತ್ರೆ ಆಚರಣೆ ಮಾಡ್ತಿದ್ದೇರು. ಶ್ರೀ ಮಹಾಗಣೇಶ ದೇವರಿಗೆ ಅಕೇರಿದ ಪೂಜೆ ಕರೀತಿದ್ದು ಚೆಂಡೆ, ಬ್ಯಾಂಡ್, ಕೊಂಬು, ವಾದ್ಯ, ಮೇಳ, ಬೇತೆ ಟ್ಯಾಬ್ಲು ಇತ್ತಿದ್ದು ಶೋಭಾಯಾತ್ರೆ ನಡೆತಂಡು. ಊರ ಪರವೂರ ಭಕ್ತರು ಮೆರವಣಿಗೆ ಪಾಲ್ದೊಂಡಿರು. ಸಮಿತಿದ ಗುರ್ಕಾರ್ಯರು ಎನ್ ಸುಧಾಕರ್ ಶೆಟ್ಟಿ, ಒತ್ತು ಗುರ್ಕಾರ್ಯರು ಎನ್ ಪ್ರಭಾಕರ್ ಶೆಟ್ಟಿ, ಕಾರ್ಯಂತಿರ್ ರಮೇಶ್ ಟಿ, ಕೋಶಾಧಿಕಾರಿ ಶ್ರೀಧರ ನಾಯಕ್ ಬೊಕ್ಕ ಮಾತ ಸದಸ್ಯರು ಪಾಲ್ದೊಂಡಿರು. ಒರುವ ಅಶೋಕನಗರದ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ವರ್ಷಲ ಸಾರ್ವಜನಿಕ ಗಣೇಶೋತ್ಸವ ನಡಪಾಂದಿತ್ತಿದೆ. ಈ ಸರ್ತಿಲ ಉಚ್ಚಯ ನಡಪಾದಿತ್ತೇರು. ಸಮಾಜ ಸೇವೆ ಮಲ್ತೊಂದುಪ್ಪುನ ಉರ್ವದ ಮೂನ್ ಲೈಟ್ ಫ್ರೆಂಡ್ಸ್ ಸರ್ಕಲ್ ದಕ್ಲು ನವೀನ್ ಚಂದ್ರ ಅಂಚನ್ ದುಂಬಾಡ್ತಿಡು ಟ್ಯಾಬ್ಲೋ ಮಲ್ತದು ಶೋಭಾಯಾತ್ರೆಡು ಪಾಲ್ದೊಂಡೇರು. ಉರುವ ಅಶೋಕನಗರದ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ವರ್ಷಲ ಸಾರ್ವಜನಿಕ ಗಣೇಶೋತ್ಸವ ನಡಪಾಂದಿತ್ತಿದೆ. ಈ ಸರ್ತಿಲ ಗಣೇಶೋತ್ಸವ ಭಾರಿ ಸಂಭ್ರಮೋಡು ನಡತಂಡು.
ಶ್ರೀ ಮಹಾಗಣಪತಿ ದೇವಿನ ಶೋಭಾಯಾತ್ರದ ಪೊರ್ತುಡು ವರ್ಷಲ ಉರುವದ ಮೂನ್ಲೈಟ್ ಫ್ರೆಂಡ್ ಸರ್ಕಲ್ ದಕ್ಲು ಟ್ಯಾಬ್ಲು ಮಲ್ತದು ಶೋಭಾಯಾತ್ರದ ಪೊರ್ಲು ಹೆಚ್ಚಾಪುನಂಚ ಸೇವೆ ಸಂದಾವನ್ನು ಬೈದಿರು. ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾದ ಗುರುತು ಮಲ್ತೊಂದು ಸಮಾಜ ಸೇವೆ ಮಲ್ತೊಂದು ಉರುವದ ಮೂನ್ಲೈಟ್ ಫ್ರೆಂಡ್ ಸರ್ಕಲ್ ಈ ಸರ್ತಿಲ ನವೀನ್ ಚಂದ್ರ ಅಂಚನ್ ದುಂಬಾಡ್ತಿಡು ಗಣಪತಿ ದೇವಿನ ಶೋಭಾಯಾತ್ರೆಗೆ ಟ್ಯಾಬ್ಲು ಮಲ್ತೈತಂಡು. ಮೆರವಣಿಗೆದ ಪೊರ್ತುಡು ದೇವರಿಗೆ ಸಂಘದಲ್ಲೇ ಕೊಡು ವಿಶೇಷ ಪೂಜೆ ಮಲ್ಪಾದ ಪ್ರಸಾದದ ತೊಂಡಿರು. ಮೂನ್ಲೈಟ್ ಫ್ರೆಂಡ್ ಸರ್ಕಲ್ದ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡು ಪಾಲ್ದೆ ತೊಂಡಿರು. ಕುಡ್ಲದ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳದ ನಿಲೆಟ್ಟು ಹಿಂದೂ ಯುವ ಸೇನೆದ ಮಾತಾ ಘಟಕಲಿನ ಒಟ್ಟು ಸೇರಿಕೆಡು ಕುಡ್ಲದ ನೆಹರು ಮೈದಾನೋಡು ನಡತಿನ 30ನೇ ವರ್ಷದ ಮಂಗಳೂರು ಗಣೇಶೋತ್ಸವ ಅಂಗಾರೆ ಅಕ್ಕೇರಿಯಾಂಡು ಶೋಭಾಯಾತ್ರೆ ನಡಪಾದು ಗಣಪತಿ ದೇವರನ ಮೂರ್ತಿನ ಕಾರ್ ಸ್ಟ್ರೀಟ್ ಶ್ರೀ ಮಹಾಮಾಯಿ ದೇವಸ್ಥಾನದ ಕೆದುಟು ನೀರಿಗೆ ಬಿಡಿಯರು. ಕುಡ್ಲದ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳದ ನಿಲೆಟ್ಟು ಹಿಂದೂ ಯುವ ಸೇನೆದ ಮಾತಾ ಘಟಕಲಿನ ಒಟ್ಟು ಸೇರಿಕೆಡು ಕುಡ್ಲದ ನೆಹರು ಮೈದಾನೋಡು ನಡತಿನ 30ನೇ ವರ್ಷದ ಮಂಗಳೂರು ಗಣೇಶೋತ್ಸವ ಅಂಗಾರೆ ಅಕ್ಕೇರಿಯಾಂಡು ಬಯ್ಯಗು ಪುರ್ತು ಕಂತಿರಾನಗ ಶ್ರೀ ಮಹಾಗಣಪತಿ ದೇವರಿಗೆ ಅಕ್ಕೇರಿದ ಪೂಜೆ ಮಂತದು ಭಕ್ತರಿಗೆ ಬಿನ್ನಿರೆಗೆ ಹಿಂದೂ ಯುವ ಸೇನೆದ ಪದಾಧಿಕಾರಿಗಳಿಗೆ ಪ್ರಸಾದ ಕುರಿಯಿರು. ನೆಹರು ಮೈದಾನದ ಛತ್ರಪತಿ ಶಿವಾಜಿ ಮಂಟಪೊಡ್ದು ಶ್ರೀ ಮಹಾಗಣಪತಿ ದೇವರನ ಶೋಭಾಯಾತ್ರೆ ಪಿದಾಂಡು ಹಿಂದೂ ಯುವ ಸೇನೆದ ಬೇದೆ ಬೇತೆ ಘಟಕಲಿಡಿದು ತರಾವರಿ ವೇಷೋರಿನ ಪುರಾಣ ಕಥೆಕ್ಲೇನು ತೆರಿಪವನ ಟ್ಯಾಬ್ಲು ಇತ್ತಿದ್ದು ಚೆಂಡೆ ಬ್ಯಾಂಡ್ ಕೊಂಬು ಸೊರ ದುನಿಪುದ ಮೇಳದ ಒಟ್ಟಿಗೂ ಶೋಭಾಯಾತ್ರೆ ನಡೆತಂಡೆ. ಹಿಂದೂ ಯುವ ಸೇನೆದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಗುರುಕಾರ್ಯರು ಬಿ ಶಶಿಕಾಂತ್ ನಾಗ್ವೇಕರ್, ಮರ್ಯಾದಿ ಗುರುಕಾರ್ಯರು ಭಾಸ್ಕರ ಚಂದ್ರ ಶೆಟ್ಟಿ, ಪ್ರಧಾನ ಕಾರ್ಯಂತಿರು ರಾಮಚಂದ್ರ ಚೌಟ ಪದವು, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಕೊಟ್ಟಾರ ಕ್ರಾಸ್ ಬೊಕ್ಕ ಮಾತಾ ಪದಾಧಿಕಾರಿಗಳು ಹಿಂದೂ ಯುವ ಸೇನೆದ ಗುರುಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಮೆರವಣಿಗೆಡು ಪಾಲ್ದೆ ತುಂಡಿರು. ಅಪ್ಪಣ್ಣಕಟ್ಟೆ ಸಿಗ್ನಲ್ ವೃತ್ತ, ಕಾರ್ನಾಡ್ ಸದಾಶಿವರಾವ್ ಮಾರ್ಗ, ನವಭಾರತ ವೃತ್ತ, ಡೊಂಗರಕೇರಿ, ನ್ಯೂ ಚಿತ್ರ, ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನ ಮಾರ್ಗೋಡೆ ಶೋಭಾಯಾತ್ರೆ ಸಾಗದು ಶ್ರೀ ಮಹಾಮಾಯ ದೇವಸ್ಥಾನದ ಕೆದುಟು ಶ್ರೀ ಮಹಾಗಣಪತಿ ದೇವರನ ಮೂರ್ತಿನ ನೀರಿಗೆ ಪಾಡಿಯಿರು.
ಇಡಗಿನಿತ ನಮ್ಮ ಕುಡ್ಲ ತೋಡು ವಾರ್ತೆಲು ಮುಗಿಂಡು ನನ್ನ ಲಾತ್ ಸುದ್ದಿ ಬಕ್ಕ ಮನರಂಜನೆಗತ್ತು ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೋಲ್ಮೇಲು.